ಹಸಿದವರಿಗೆ ಗೊತ್ತು ಊಟದ ಮಹತ್ವ. ಹೌದು, ಬೀದಿಯಲ್ಲಿ ಸಿಕ್ಕ ಆಹಾರವನ್ನ ತಿಂದುಕೊಂಡು ಓಡಾಡುತ್ತಿದ್ದ 8 ವರ್ಷದ ಹುಡುಗಿಯೊಬ್ಬಳು ರಸ್ತೆ ಪಕ್ಕ ಬಿದ್ದ ಬ್ರೆಡ್ ಅನ್ನು ತಿನ್ನುತ್ತಿರುವಾಗ ಅಲ್ಲಿಗೆ ಒಂದು ಬೀದಿ ನಾಯಿ ಬಂದಿದೆ. ಅವಳು ತಿನ್ನುತ್ತಿದ್ದ ಬ್ರೆಡ್ ಅನ್ನೇ ಆ ನಾಯಿ ಗುರಾಯಿಸಿ ನೋಡುತ್ತಿತ್ತು. ಆಗ ಆ ಹಸಿದಂತ ಹುಡುಗಿಗೆ ಆ ನಾಯಿಯ ಹಸಿವು ಕೂಡ ಅವಳಿಗೆ ಅರಿವಾಗಿದೆ. ರಸ್ತೆ ಬದಿ ಸಿಕ್ಕ ಆ ಬ್ರೆಡ್ ಅನ್ನ ತಿನ್ನುತ್ತಿದ್ದ ಆ ಹುಡುಗಿಗೆ ತನಗೆ ಸಿಕ್ಕ ಬ್ರೆಡ್ ಅಲ್ಲಿ ಅರ್ಧವನ್ನ ನಾಯಿಗೆ ಕೊಟ್ಟಿದ್ದಾಳೆ. ಹೌದು, ಅವಳಿಗೆ ಗೊತ್ತಿತ್ತು ಹೊಟ್ಟೆಯ ಹಸಿವಿನ ಮಹತ್ವ. ತನಗೆ ಸಿಕ್ಕ ಬ್ರೆಡ್ ಅಲ್ಲೇ ಅರ್ಧ ಬ್ರೆಡ್ ಕೊಟ್ಟು ಆ ನಾಯಿಯ ಹಸಿವನ್ನ ಕೂಡ ಅವಳು ನೀಗಿಸಿದ್ದಾಳೆ. ಈ ವಿಡಿಯೋ ನಿಜಕ್ಕೂ ವೈರಲ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಭಾರಿ ಕಮೆಂಟ್ಸ್ ಗಳು, ಭಾರಿ ಚರ್ಚೆ ಕೂಡ ಆಗಿದ್ದವು. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ಬೀದಿ ನಾಯಿಗಳ ಬಗ್ಗೆ ಸ್ವಲ್ಪವೂ ಕಾಳಜಿ ಇಟ್ಟುಕೊಂಡಿರುವುದಿಲ್ಲ. ಅಂತಹದರಲ್ಲಿ ತನಗೆ ಸಿಕ್ಕ ಊಟದಲ್ಲಿಯೇ ಅರ್ಧವನ್ನ ನಾಯಿಗೆ ಕೊಟ್ಟು ಪ್ರಾಣಿಗಳ ಮೇಲೆ ಇರುವ ಕಾಳಜಿಯನ್ನ, ಕಳಕಳಿಯನ್ನ ಹುಡುಗಿ ಮೆರೆದಿದ್ದಾಳೆ ಎಂದು ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಾಣಿಗಳಿಗೆ, ಅದರಲ್ಲೂ ನಾಯಿಗಳಿಗೆ ಆಹಾರವನ್ನು ಕೊಟ್ಟರೆ ಮನುಷ್ಯನಿಗೆ ಹಲವಾರು ರೀತಿಯ ಲಾಭಗಳು ಆಗುತ್ತವೆ ಎಂದು ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಹೌದು, ಇದನ್ನೇ ಹಲವಾರು ಸನ್ಯಾಸಿಗಳು, ಋಷಿಗಳು ಕೂಡ ಪಾಲಿಸುತ್ತಾ ಬಂದಿದ್ದಾರೆ. ಹಿಮಾಲಯದ ಜೋಶಿಮಠ ಬಳಿ ಬೆಟ್ಟದಲ್ಲಿ ವಾಸಿಸುತ್ತಿರುವಂತಹ ಸುರೇಂದ್ರನಾಥ್ ಅನ್ನುವ ಒಬ್ಬ ಸನ್ಯಾಸಿ ಕೂಡ ತಾವು ಊಟ ಮಾಡುವ ಮೊದಲು ದೇವತಾ ಸಮಾನ ಆಗಿರುವ ನಾಯಿಗಳಿಗೆ ಊಟವನ್ನ ಹಾಕಿ ಆಮೇಲೆ ತಾವು ಪ್ರತಿನಿತ್ಯ ಊಟವನ್ನ ಮಾಡುತ್ತಾರೆ. ಹೆಚ್ಚಾಗಿ ಜನರು ಹಳಸಿದ ಊಟವನ್ನ ಅಥವಾ ಉಳಿದ ಊಟವನ್ನ ನಾಯಿಗೆ ಹಾಕುತ್ತಾರೆ. ಇದು ತಪ್ಪಲ್ಲ. ಆದ್ರೆ ನೀವು ಮಾಡುವ ಊಟವನ್ನ ಮೊದಲು ನಾಯಿಗೆ ನೀಡಿ ಆಮೇಲೆ ಊಟ ಮಾಡಿದರೆ ನಿಮಗೆ 7 ಜನ್ಮದ ಪುಣ್ಯ ಸಿಗುತ್ತದೆ ಅನ್ನುವ ನಂಬಿಕೆ ಈ ಸನ್ಯಾಸಿಯು ಹೊಂದಿದ್ದಾರೆ ಹಾಗೂ ಅದನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಎನ್ನುವ ನಂಬಿಕೆ ಇದೆ. ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವಾಗಲೂ ಮನುಷ್ಯನ ಸ್ನೇಹಿತರಾಗಿವೆ. ಇವುಗಳಲ್ಲಿ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳು ಮನುಷ್ಯನಿಗೆ ಹತ್ತಿರ ಕೂಡ ಆಗಿವೆ. ಆ ಕಾರಣದಿಂದ ಅಂತಹ ಪ್ರಾಣಿ ಆಗಲಿ ಪಕ್ಷಿಗಳನ್ನಾಗಲಿ ಮನುಷ್ಯರು ಮನೆಯಲ್ಲೇ ಸಾಕುತ್ತಾರೆ. ಕೆಲವು ಪ್ರಾಣಿಗಳನ್ನ ಆರ್ಥಿಕ ಲಾಭಕ್ಕಾಗಿ ಮತ್ತು ಕೆಲವರು ಹವ್ಯಾಸಕ್ಕಾಗಿ ಸಾಕುತ್ತಾರೆ. ನಾಯಿ ಕೂಡ ಅಂತಹ ಪ್ರಾಣಿಗಳಲ್ಲಿ ಒಂದಾಗಿದೆ. ಇದನ್ನ ಹೆಚ್ಚಾಗಿ ಹವ್ಯಾಸಕ್ಕಾಗಿ ಬೆಳೆಸುತ್ತಾರೆ. ಇತ್ತೀಚೆಗೆ ಆರ್ಥಿಕ ಲಾಭಕ್ಕಾಗೂ ಕೂಡ ನಾಯಿಗಳನ್ನ ಬೆಳೆಸಲಾಗುತ್ತಿದೆ. ನಾಯಿಗಳು ತುಂಬಾ ನಿಷ್ಠಾವಂತವಾಗಿವೆ. ಅವು ನಮ್ಮ ಮನೆಗಳನ್ನ ಮಾನವ ಸೇವಕನಿಂತಲೂ ಹೆಚ್ಚಾಗಿ ಕಾಪಾಡುತ್ತವೆ. ಹೌದು, ನಾಯಿಗೆ ಆಹಾರವನ್ನ ನೀಡಿದರೆ ಹಲವಾರು ಲಾಭಗಳು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಮತ್ತು ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗುತ್ತದೆ ಎನ್ನುವ ನಂಬಿಕೆ ಪುರಾಣಗಳಲ್ಲಿದೆ. ಹಸಿದ ಹೊಟ್ಟೆಗಳ ನೋವು ಹಸಿದ ಹೊಟ್ಟೆಗಳಿಗೆ ಮಾತ್ರ ಅರ್ಥವಾಗುತ್ತದೆ. ಇನ್ನು ಹಸಿದ ಹೊಟ್ಟೆಗಳಿಗೆ ಅನ್ನ ಹಾಕಿದರೆ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಅನ್ನ ನೀಡುತ್ತಾನೆ. ನಮ್ಮ ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತಾನೆ. ದುಡ್ಡು ಇರುವ ಶ್ರೀಮಂತ ಮನೆಯಲ್ಲಿರುವ ನಾಯಿಗಳು ಸರಿಯಾದ ಸಮಯಕ್ಕೆ ಗುಣಮಟ್ಟದ ಆಹಾರವನ್ನು ತಿನ್ನುತ್ತವೆ. ಆದರೆ ಬೀದಿ ನಾಯಿಗಳು ಕೆಲವೊಮ್ಮೆ ಆಹಾರ ಇಲ್ಲದೆ ನರಳುವಂತಹ ದೃಶ್ಯಗಳನ್ನ ಸಾಮಾನ್ಯವಾಗಿ ನಾವು ಕಾಣುತ್ತೇವೆ. ಬೀದಿ ನಾಯಿಗಳಿಗೆ ಒಮ್ಮೆ ಆಹಾರ ನೀಡಿದರೆ ಆ ವ್ಯಕ್ತಿಯನ್ನ ಗುರುತಿಸಿ ಬಾಲ ಅಲ್ಲಾಡಿಸಿಕೊಂಡು ಅವು ನಿಮ್ಮ ಹಿಂದೆಯೇ ಬರುತ್ತವೆ. ನಮ್ಮ ಸಮಾಜದಲ್ಲಿ ನಾಯಿಗಳ ಬಗ್ಗೆ ಅನೇಕ ನಂಬಿಕೆಗಳಿವೆ. ಕೆಲವೊಮ್ಮೆ ಭವಿಷ್ಯದ ಘಟನೆ ಬಗ್ಗೆ ತಿಳಿದುಕೊಳ್ಳಲು ನಾಯಿಗಳನ್ನ ಅವಲಂಬಿಸಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಅವು ಅನೇಕ ಗ್ರಹಗಳ ದೋಷವನ್ನ ತೆಗೆದುಹಾಕುತ್ತವೆ ಎನ್ನುವ ನಂಬಿಕೆ ಕೂಡ ಇದೆ. ಇದೇ ಕಾರಣ ಹಲವರು ತಮ್ಮ ಮನೆಗೆ ಬರುವ ನಾಯಿಗಳಿಗೆ ಆಹಾರವನ್ನ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೆಡೆ ನಾಯಿಗಳ ದೇವಾಲಯಗಳು ಕೂಡ ಇವೆ. ಅವುಗಳನ್ನ ಪೂಜಿಸಲಾಗುತ್ತದೆ. ಅಷ್ಟಕ್ಕೂ ನಮ್ಮ ಸಮಾಜ ಮತ್ತು ಧರ್ಮದಲ್ಲಿ ನಾಯಿಗೆ ಯಾಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ ಎಂದು ನೋಡುವುದಾದ್ರೆ, ಮನುಷ್ಯ ನಾಯಿಗೆ ಆಹಾರವನ್ನ ನೀಡಿದರೆ ಆಗುವ ಲಾಭಗಳು ಹೆಚ್ಚೆಚ್ಚಿವೆ. ಪ್ರಾಯೋಗಿಕವಾಗಿ ಹೇಳುವುದಾದರೆ ನಾಯಿಯು ಅಂತಹ ಜೀವಿಯಾಗಿದ್ದು ಇದು ಮಾನವ ನಾಗರಿಕತೆ ಆರಂಭದಿಂದಲೂ ಮನುಷ್ಯನೊಂದಿಗಿದೆ. ಅದಕ್ಕಾಗಿ ಅವುಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದಿವೆ. ಧಾರ್ಮಿಕ ಪುಸ್ತಕಗಳಲ್ಲಿ ನಾಯಿಯ ಬಗ್ಗೆ ಅನೇಕ ರೀತಿಯ ಕಥೆಗಳನ್ನು ಕೂಡ ವಿವರಿಸಲಾಗಿದೆ. ಇದರಿಂದ ನಾಯಿಯ ಪ್ರಾಮುಖ್ಯತೆ ಇನ್ನೂ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ನಾಯಿಯು ಅನೇಕ ದೇವತೆಗಳೊಂದಿಗೆ ಸಂಬಂಧವನ್ನ ಹೊಂದಿದೆ. ನಾಯಿಯ ಕೋರಿಕೆಯ ಮೇರೆಗೆ ಶಿವನು ನಾಯಿಗೆ ಬ್ರಹ್ಮನ ಜ್ಞಾನವನ್ನ ಪಡೆಯಲು ಅನುಗ್ರಹಿಸಿದ್ದನು ಎನ್ನುವ ಐತಿಹ್ಯ ಇದೆ. ಬ್ರಹ್ಮನ ಜ್ಞಾನವನ್ನು ಪಡೆದ ನಂತರ ಆ ನಾಯಿಯು ನಂತರ ಶಿವನ ಭಾಗವೆಂದು ಪರಿಗಣಿಸಲ್ಪಟ್ಟಿತ್ತು. ಭಗವಾನ್ ಭೈರವನ ವಾಹನವಾಗಿತ್ತು. ಅದಕ್ಕಾಗಿಯೇ ಕಾಲ ಭೈರವನಿಗೆ ಕಪ್ಪು ನಾಯಿ ಕೂಡ ಇಷ್ಟವಾಗುತ್ತದೆ. ಅವುಗಳಿಗೆ ಸೇವೆ ಮತ್ತು ಆಹಾರವನ್ನು ನೀಡುವ ಮೂಲಕ ಕಾಲದೇವರ ಭೈರವನ್ನ ಸಂತೋಷಪಡಿಸಬಹುದು ಮತ್ತು ಆ ಶಿವನ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಭೈರವನ ಕಿವಿಯೋಲೆಗಳು, ಖಡ್ಗಗಳು, ಕಾಲುಂಗರಗಳು ಮತ್ತು ಯಜ್ಞೋಪವಿ
ಸಮೇತ ಎಂದು ಕರೆಯಲ್ಪಡುವ ಪವಿತ್ರ ದಾರದಿಂದ ಅಲಂಕರಿಸಲ್ಪಟ್ಟ ಸರಳ ವ್ಯಕ್ತಿಯನ್ನು ಹೊಂದಿರುವ ದೇವರಾಗಿದ್ದಾನೆ. ಅವರು ಹುಲಿ ಚರ್ಮ ಮತ್ತು ಮಾನವ ಮೂಳೆಗಳಿಂದ ಮಾಡಿದ ವಿದ್ಯುಕ್ತವಾದ ಧಿರಿಸನ್ನ ಧರಿಸುತ್ತಾನೆ. ಭೈರವನಿಗೆ ಶ್ವಾನ ಅಂದರೆ ನಾಯಿ ವಾಹನವಾಗಿದೆ. ಆಕ್ರಮಣಕಾರಿ ನೋಟವನ್ನ ಹೊಂದಿರುವ ಕಪ್ಪು ಬಣ್ಣದ ನಾಯಿ ಭೈರವನ ಶಕ್ತಿಯನ್ನ ಸಂಕೇತಿಸುತ್ತದೆ. ಭೈರವನ ಶ್ವಾನ ಸಹ ಕೆಲವೊಮ್ಮೆ ತನ್ನ ನಾಲಿಗೆಯನ್ನು ಹೊರಗೆ ಚಾಚಿದಂತೆ ಚಿತ್ರಿಸಲಾಗುತ್ತದೆ. ಇದು ಭೈರವನ ಮೇಲಿನ ಅವುಗಳ ನಿಷ್ಠೆ ಮತ್ತು ಭಕ್ತಿಯನ್ನ ಸೂಚಿಸುತ್ತದೆ. ಇನ್ನು ಕೆಲವು ಚಿತ್ರಗಳಲ್ಲಿ ಶ್ವಾನಗಳನ್ನ 3 ತಲೆಗಳನ್ನ ಹೊಂದಿರುವಂತೆ ಚಿತ್ರಿಸಲಾಗಿದೆ. ಇದು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲವನ್ನ ಪ್ರತಿನಿಧಿಸುತ್ತದೆ. ಹೀಗಾಗಿ ಭೈರವನ ವಾಹನವಾದ ನಾಯಿಗೆ ಊಟವನ್ನ ನೀಡಿದರೆ ನಿಮಗೆ ನೇರವಾಗಿ ಆ ಈಶ್ವರನ ಕರುಣೆ ತಲುಪುತ್ತದೆ ಎನ್ನುವ ನಂಬಿಕೆ ಇದೆ. ಶನಿದೇವನ ಜೊತೆಯಲ್ಲಿ ನಾವು ನಾಯಿಯನ್ನ ಕೂಡ ನೋಡಬಹುದು. ಶನಿದೇವನ ಅನೇಕ ವಾಹನಗಳಲ್ಲಿ ನಾಯಿ ಕೂಡ ಒಂದು ಎಂದು ನಂಬಲಾಗಿದೆ. ಇದು ಕಪ್ಪ ಬಣ್ಣದಾಗಿದೆ. ಶನಿದೇವನು ನಾಯಿಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಯಾರಾದರೂ ಕನಸು ಕಂಡರೆ ಅದರಿಂದ ಅವರು ಕಳ್ಳತನದ ಅಪವಾದವನ್ನ ಹೊತ್ತುಕೊಳ್ಳಬೇಕಾಗುತ್ತದೆ ಮತ್ತು ಭಾರಿ ನಷ್ಟವನ್ನ ಎದುರಿಸಬೇಕಾಗುತ್ತದೆ ಎಂದು ಶನಿ ಚಾಲಿಸದಲ್ಲಿ ಹೇಳಲಾಗಿದೆ. ಶನಿದೇವನು ತನ್ನ ವಾಹನವನ್ನ ಪೋಷಿಸುವನ ಸಂಕಷ್ಟವನ್ನ ಕಡಿಮೆ ಮಾಡುತ್ತಾನೆ ಮತ್ತು ಅವನನ್ನು ಹಾನಿಯಿಂದ ರಕ್ಷಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಶನಿಯ ವಾಹನವಾದ ನಾಯಿಗಳಿಗೆ ಆಹಾರವನ್ನ ನೀಡಬೇಕು. ಇದರಿಂದ ಸಾಡೆ ಸಾತಿ ಕೂಡ ದೂರ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ನಾಯಿಗೂ ದತ್ತಾತ್ರೇಯನಿಗೂ ವಿಶೇಷವಾದ ಸಂಬಂಧವಿದೆ. ಭಗವಾನ್ ದತ್ತಾತ್ರೇಯನೊಂದಿಗೆ ನೀವು ಹಲವಾರು ಬಾರಿ 4 ನಾಯಿಗಳನ್ನ ನೋಡಿರಬಹುದು. ಇವುಗಳು ನಾಯಿಗಳಲ್ಲ, ಅವು 4 ವೇದಗಳೆಂದು ವಿವರಿಸಲಾಗಿದೆ. ಆದ್ದರಿಂದ ದತ್ತಾತ್ರೇಯನು ಕಲಿಯುಗದಲ್ಲಿ ಯಾವಾಗಲೂ ನಾಯಿಯೊಂದಿಗೆ ಒಟ್ಟಿಗಿರುತ್ತಾನೆ ಎನ್ನುವ ಸಂಕೇತವಾಗಿದೆ. ಭಗವಾನ್ ವಿಷ್ಣು ವೇದಗಳನ್ನು ರಕ್ಷಿಸುವುದಾಗಿ ಭರವಸೆ ನೀಡಿದ್ದನು. ಏಕೆಂದರೆ ಕಲಿಯುಗದಲ್ಲಿ ವೇದಗಳು ಕಣ್ಮರೆಯಾಗುವ ಭೀತಿ ಇತ್ತು. ಇದೇ ಕಾರಣ ಆ ವೇದಗಳನ್ನ ಈ ನಾಯಿಗಳೇ ರಕ್ಷಿಸುತ್ತಿವೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಒಂದು ವೇಳೆ ನೀವು ಆ ನಾಯಿಗಳಿಗೆ ಊಟವನ್ನ ನೀಡಿದರೆ ಆ ವೇದಗಳ ಜ್ಞಾನ ನಿಮಗೆ ಬರುತ್ತವೆ ಎನ್ನುವ ನಂಬಿಕೆ ಇದೆ. ಋಗ್ವೇದ ಮತ್ತು ಅಥರ್ವೇದ ಪ್ರಕಾರ ಯಮರಾಜನ ಅರಮನೆಯ ಪ್ರವೇಶ ದ್ವಾರವನ್ನು ಶರ್ವರ ಮತ್ತು ಶಾಮ ಎಂಬ 2 ಉಗ್ರ ನಾಯಿಗಳು ರಕ್ಷಿಸುತ್ತವೆ. ಯಮಲೋಕವನ್ನು ತಲುಪಬೇಕಾದರೆ ಸತ್ತವನ್ನು ಮೊದಲು ಆ 2 ನಾಯಿಗಳನ್ನ ದಾಟಬೇಕು. ಋಗ್ವೇದದ ಯಮಸೂಕ್ತ ವಿಭಾಗವು ಈ ನಾಯಿಗಳನ್ನ ಮೊದಲು ಉಲ್ಲೇಖಿಸುತ್ತದೆ. ಅವುಗಳನ್ನು ಎಲ್ಲಾ ನಾಯಿಗಳ ತಾಯಿಯಾದ ಶರಾಮನ ಸಂತತಿ ಎಂದು ವಿವರಿಸುತ್ತದೆ. ಅಗಲಿದ ಆತ್ಮಗಳು ಮತ್ತು ಪಿತೃಗಳನ್ನು ಸೇರಲು 4 ಕಣ್ಣುಗಳಿರುವ, ಮೈಮೇಲೆ ಚುಕ್ಕೆಗಳಿರುವ 2 ನಾಯಿಗಳನ್ನ ಮೀರಿ ಹೋಗಬೇಕೆಂಬ ಸೂಚನೆ ನಿಮಗೆ ಪುರಾಣಗಳಲ್ಲಿ ಕಾಣುತ್ತದೆ. ನಾಯಿಯ ಬಗ್ಗೆ ಮಹಾಭಾರತದಲ್ಲೂ ಮತ್ತೊಂದು ಕತೆ ಕಂಡುಬರುತ್ತದೆ. ಸ್ವರ್ಗಾರೋಹಣ ಪರ್ವವು ಹಿಂದೂ ಮಹಾಕಾವ್ಯ ಮಹಾಭಾರತದ ಕೊನೆಯ ಅಧ್ಯಾಯ. ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ಎಲ್ಲವನ್ನ ತ್ಯಜಿಸಿ ಸ್ವರ್ಗದತ್ತ ಪ್ರಯಾಣವನ್ನು ಬೆಳೆಸುತ್ತಾರೆ. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಸಹೋದರ ಮತ್ತು ಹೆಂಡತಿಯೊಂದಿಗೆ ಹಿಮಾಲಯದ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ. ಪ್ರಯಾಣದ ಸಮಯದಲ್ಲಿ ಯುಧಿಷ್ಠಿರನ ಸಹೋದರ ಮತ್ತು ಹೆಂಡತಿ ಒಬ್ಬೊಬ್ಬರಾಗಿ ಕೆಳಗೆ ಬಿದ್ದು ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಆದರೆ ಒಂದು ನಾಯಿ ಮಾತ್ರ ಅವನೊಂದಿಗೆ ಕೊನೆಯವರೆಗೂ ಇತ್ತು. ಯುಧಿಷ್ಠಿರನು ಸ್ವರ್ಗದ ಬಾಗಿಲನ್ನು ತಲುಪಿದಾಗ ನಾಯಿಯು ಸ್ವರ್ಗವನ್ನ ಪ್ರವೇಶಿಸಲು ಯೋಗ್ಯವಾಗಿಲ್ಲದ ಕಾರಣ ಅವನೊಂದಿಗೆ ಬರಲು ಸಾಧ್ಯವಿಲ್ಲ ಎಂದು ಅವನಿಗೆ ಸ್ವರ್ಗದ ದ್ವಾರಪಾಲಕರು ತಿಳಿಸುತ್ತಾರೆ. ಆದರೆ ಯುಧಿಷ್ಠಿರನು ನಾಯಿ ಇಲ್ಲದೆ ಪ್ರವೇಶಿಸಲು ನಿರಾಕರಿಸುತ್ತಾನೆ. ಪ್ರಯಾಣ ಉದ್ದಕ್ಕೂ ಅದು ತನ್ನ ನಿಷ್ಠಾವಂತ ಒಡನಾಡಿಯಾಗಿತ್ತು ಮತ್ತು ಈಗ ಅದನ್ನು ತ್ಯಜಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಯುಧಿಷ್ಠಿರನ ನಿಷ್ಠೆಯ ಪ್ರಜ್ಞೆಯಿಂದ ಪ್ರಭಾವಿತರಾದ ದೇವಾನು ದೇವತೆಗಳು ನಾಯಿಯು ಬೇರೆ ಯಾರೂ ಅಲ್ಲ, ಯಮಧರ್ಮರಾಯನ ವಾಹನ ಎಂದು ಸತ್ಯವನ್ನ ಬಹಿರಂಗಪಡಿಸುತ್ತಾರೆ. ಅವರು ಯುಧಿಷ್ಠಿರನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ನಾಯಿಯ ರೂಪವನ್ನು ತೆಗೆದುಕೊಂಡಿದ್ದರು. ನಂತರ ಯುಧಿಷ್ಠಿರನನ್ನು ನಾಯಿಯೊಂದಿಗೆ ಸ್ವರ್ಗಕ್ಕೆ ಪ್ರವೇಶಿಸಲು ಅನುಮತಿ ಕೂಡ ನೀಡಲಾಗಿತ್ತು. ನೋಡಿದಿರಾ ಸ್ನೇಹಿತರೆ, ನಾಯಿಯ ಮಹತ್ವ ಕೇವಲ ಕಲಿಯುಗದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಕಂಡುಬರುತ್ತದೆ. ಹೀಗಾಗಿ ನಾಯಿಯನ್ನ ದೇವರೆಂದೇ ಪೂಜಿಸಲಾಗುತ್ತದೆ. ಅಂತ ನಾಯಿಗೆ ನೀವು ಊಟವನ್ನ ನೀಡಿದರೆ ನಿಮಗೂ ಕೂಡ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.